ಈ ಒರಿಯೇನೆ ಓಡೆಬೋನಾ ಮೂಳ್ಸುಲ ಏನನ್ಸುಲ ಒಂದು ಸರ್ಪ್ರೈಸ್ ಇದೆ ನಿಮ್ಗೆ ಏನಂತ ಗೊತ್ತಾಗಬೇಕಾದ್ರೆ ಮಿಸ್ ಮಾಡದೆ ಕೊನೆ ತನಕ ನೋಡ್ತೀರಿ ಅಂತ ಅನ್ಕೊಂಡಿದ್ದೇನೆ. ಅವಳ ಅಂಜಾನೆ ಜತ್ತನ ಆಪಿತಲ್ಲ ಮಲ್ಲ ಯುದ್ಧ ಅಪ್ಪಣ ಚಾನಲ್ ಇವತ್ತು ಸಹ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡಿ ಆಯ್ತು ಇವತ್ತು ಚಾನಲ್ಗೆ. ಎಲ್ಲಿಗೆ ಹೊರಟ ಹಾಗೆ ಕಾಣ್ತಾ ಉಂಟಲ್ಲ. ಅಕ್ಕಿ ಮುಡಿ ಬೆಳ್ತಿಗೆ ಕುಚ್ಚಲಕ್ಕಿ ಅದು ಫ್ರೆಂಡ್ಸ್, ಇವತ್ತು ಇದು ನಾನು ಮಾಡಿದ್ದು ಸೋಯಾ ಚಂಕ್ ಮಂಚೂರಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಓಡಬಟ್ನ ಹಾ ಪೋಳೆ ಈ ಒರಿಯೇನೆ ಓಡೆಬೋನಾ ಮೂಳ್ಸುಲ ಏನನ್ಸುಲ ಈ ಓಡೆಪೋತ್ನಾ ಒರಿಯೇನೆ ಓಡೆಪೋತ್ನಾ ಅಲ್ಲ ಸಾರಿ ಬಣ್ಣ ಬಲ ಅಲ್ಲ ಸಾರಿ ಬಣ್ಣ ಸಾರಿ ಬಣ್ಣ. ಈಗ ನಾನು ಬಂಟಿಯನ್ನು ಕರ್ಕೊಂಡು ವಾಕಿಂಗ್ ಬಂದಿದ್ದೇನೆ. ಸ್ವಲ್ಪ ನಿಧಾನ ಇವತ್ತು ಹೊರಟದ್ದು ನಾವು. ಇಲ್ಲಿ JCB ಕೆಲಸ ಎಲ್ಲ ಸ್ಟಾರ್ಟ್ ಆಗಿದೆ ನೋಡಿ, ನಿಮಗೆ ಶಬ್ದ ಕೇಳ್ತಾ ಉಂಟಲ್ಲ. ಆಚೆ ಹೋಗಬೇಕಾ ಬೇಡವಾ ಅಂತ ನನಗೆ ಗೊಂದಲ ಆಗ್ತಾ ಉಂಟೀಗ. ಹಾಯ್ ಚೇಳೆ ದುಗ್ಗಿ ದುಗ್ಗಿ ಬಂದಕ್ಕ. ಹಾಯ್ ದೂರ ಬಿದ್ದಾಡ್ನಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸರ್ಪ್ರೈಸ್ ಇದೆ ನಿಮಗೆ. ಏನಂತ ಗೊತ್ತಾಗಬೇಕಾದ್ರೆ ಮಿಸ್ ಮಾಡದೆ ಕೊನೆ ತನಕ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಸೊ ಕೀಪ್ ವಾಚಿಂಗ್, ಲೆಟ್ ಅಸ್ ಸ್ಟಾರ್ಟ್. ಫ್ರೆಂಡ್ಸ್, ನಂದು ವಾಕಿಂಗ್ ಆಗ್ತಾ ಉಂಟು. ಇವತ್ತು ಸ್ವಲ್ಪ ರಬ್ಬರ್ ಗುಡ್ಡೆಗೆಲ್ಲ ಮೇಲೆ ಹತ್ತಿ ಇಳಿಯುವ ವಾಕಿಂಗ್ ಮಾಡ್ತಾ ಇದ್ದೇನೆ. ಹಾಗೆ ಇವತ್ತು ತುಂಬ ಖುಷಿ, ತುಂಬ ಎಕ್ಸೈಟ್ಮೆಂಟ್ ಡೇ, ಫುಲ್ ಆಫ್ ಹ್ಯಾಪಿ. ಹಾಗೆ ಬೇಗ ವಾಕಿಂಗ್ ಮುಗಿಸಿ ಹೋಗಬೇಕು. ನೆಕ್ಕಾವಳೆ ಅವ ಧೈರ್ಯ ಸೋಜಲೆ ಇಂಚಿ ಸೋಜಲೆ ಅವಳ ಅಂಜಾನೆ ಜತ್ತನ ಆಪಿತಲ್ಲ ಹೆಚ್ಚಿನ ಬಂಟಿ. ವಾಟ್ ಇಸ್ ದಿಸ್ ಫ್ರೆಂಡ್ಸ್? ನೋಡಿ ಅಂತೆ ನಮ್ಮ ಬಂಟಿದು ಸ್ಟ್ರೈಕ್ ಅಂತೆ, ಇವತ್ತು ಗುಡಿಗೆ ಹೋಗುದಿಲ್ಲ ಅಂತ. ಟಕ್ ಮಲ್ಲ ಯುದ್ಧ ಅಪ್ಪಣ ಡಿಶ್ಕೆ. ಫ್ರೆಂಡ್ಸ್, ಈಗಷ್ಟೇ ವಾಕಿಂಗ್ ಎಲ್ಲ ಆಗಿ ಬಂದು ಕೂತ್ಕೊಂಡಿದ್ದೇನೆ. ಇವತ್ತು 2200 ಸ್ಟೆಪ್ಸ್ ಆಗಿದೆ 25 ನಿಮಿಷದಲ್ಲಿ. ಮತ್ತು 10 ಹಾರ್ಟ್ ಪಾಯಿಂಟ್ಸ್ ಬಂದಿದೆ. ಮತ್ತು 125 ಕ್ಯಾಲೋರಿ ಬರ್ನ್ ಆಗಿದೆ. ಸೌಂಡ್ ಚೇಂಜ್ ಆದೇನು? ಬಂಟಿ ಯಾರು ಬಾ. ನಿಂಗೆ ನಾಯಿ ಕಟ್ಟಬೇಕಷ್ಟೇ.
ಬಂಟಿ ಅವ ಅವಳು ಆಡ್ಲವತ್ನ ಅವಳಿಸಲ ಏತು ಗಂಟೆ ಬಸ್ ಬರ್ತಾನೆ ಬಸ್ ಏತು ಗಂಟೆ ಬರ್ತೀನಿ ನಾನು ಅವ ಬಿಡುದಿಲ್ಲ ఆయన గూడు టంపు ఎక్కడ ఒరియ పోతు బతుతే ಬೆರಿಟೊಂದು ಅವನಿಗೆ ಬೆನ್ನಲ್ಲಿ ಬ್ಯಾಗ್ ಇರುದೇ ಗೊತ್ತಿಲ್ವ ಅಂತ ಕೈ ಒರೆಸೋಣ ಬಟ್ ಸಿಟ್ ಸ್ಟೇ ಕಾಮ್ ಸ್ಟೇ ನಿಂದು ಇದು ಯಾವುದು ಚಾನೆಲ್ ಬ್ಲಾಗಿಂಗ್ ಚಾನೆಲಾ ಮತ್ತೆ ಇಂಟರ್ವ್ಯೂ ಮಾಡೋದಲ್ಲ ಅದೆಂತ ಇದು ಮೊನ್ನೆದು ಅಲ್ಲಿ ಶಿಪ್ ಇದೊಂದು ಮಾಡಿದ್ಯಲ್ಲ ಹಾಕಿದ್ಯಾ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ನಾನು ಇದಕ್ಕೆ ಹಾಕ್ಲಿಲ್ವಾ ಇಲ್ವಾ ಯಾವುದು ಎಂತ ಹೆಸರು ಎಂತ ಅಲ್ಲ ಚಾನೆಲ್ ಹೆಸರು ಆರ್ಟ್ ಆಫ್ ಕಲ್ಚರ್ ಎಂಬ ಚಾನೆಲ್ ಇವರು ಸಹ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡಿ ಆಯ್ತು ಇವ್ರದ್ದು ಚಾನೆಲ್ಗೆ ಓಡಿಗೆ ನನ್ನ ಮೇಲಿಗೆ ಬರ್ತುಣ ಸ್ವೀಟ್ ಭಯಂಕರ ಐತಿ ನನ್ನ ಸೋಪ ಎಲ್ಲ ನೋಡಿ ಹೊರಗೆ ಬಂದಿದೆ ಇವತ್ತು ಬೆಳಿಗ್ಗೆ ಉಂಟಲ್ಲ ಇಲ್ಲಿ ಫುಲ್ಲು ಬಲೆ ಹಿಡ್ದಿತ್ತು ಅಂತ ಈ ಬಲೆ ಎಲ್ಲ ತೆಗ್ದದ್ದು ಫುಲ್ಲು ಇಲ್ಲಿದೊಂದು ಕ್ಲೀನಿಂಗ್ ಆಯಿತು ಇನ್ನು ಆ ಸೈಡ್ ಈ ಮೆಶ್ ಎಲ್ಲ ಹಾಕಿದರೆ ಉಂಟಲ್ಲ ಜೇಡಕ್ಕೆ ಭಾರಿ ಖುಷಿಯಾಗೋದು ಇಲ್ಲೆಲ್ಲ ಇದು ಬಲೆ ಕಟ್ಟಲಿಕ್ಕೆ ಸೊ ಯಾರು ಸಹ ಇದು ಈ ಥರ ಒಂದು ಸೆಟ್ಟಿಂಗ್ಸ್ ಮಾಡಬೇಡಿ ಆಯಿತಾ ಎಲ್ಲಿಗೆ ಹೊರಟ ಹಾಗೆ ಕಾಣ್ತಾ ಉಂಟಲ್ಲ ಈಗ ನಾವು ಬೆಳ್ಳಾರಿಗೆ ಹೋಗ್ತಾ ಇದ್ದೇವೆ ಆಯಿತಾ ಅದು ಮೊನ್ನೆಯಿಂದ ನಾನು ಹೇಳ್ತಾ ಇದ್ದಲ್ಲ ಮನೆಯಲ್ಲಿ ಗ್ರೋಸರೀಸ್ ಎಲ್ಲ ಖಾಲಿ ಆಗಿದೆ ಅಂತ ಹೇಳಿ ಹಾಗೆ ಈಗ ತರಲಿಕ್ಕೆ ಹೋಗ್ತಾ ಇದ್ದೇವೆ ನನ್ನ ಹಸ್ಬೆಂಡ್ ಹತ್ರ ಹೇಳಿದರೆ ಅವರಿಗೆ ಒಬ್ಬರಿಗೆ ತರಲಿಕ್ಕೆ ರಗಳೆ ಆಗ್ತದೆ ಅದಕ್ಕೆ ನೀನು ಸಹ ಬಾ ನೀನೇ ಹುಡುಕಿ ತರಬೇಕು ಅಂತ ಹೇಳ್ತಾರೆ ಹಾಗೆ ವೆಜಿಟೇಬಲ್ಸ್ ಮತ್ತು ಈಗ ಮಗ ಸಹ ಬಂದಿದ್ದಾನಲ್ಲ ಸೊ ಏನಾದರೂ ಮಾಡಲೇಬೇಕು ನಾವು ಮೊನ್ನೆ ಎಲ್ಲ ಉಂಟಲ್ಲ ಮಜ್ಜಿಗೆ ಹಾಕಿ ಊಟ ಮಾಡಿದ್ದು ಅಷ್ಟು ಸಹ ತರಕಾರಿಗೆ ಗೊತ್ತಾ ಮತ್ತು ಬಾಳೆಕಾಯಿ ಇತ್ತು ದಿವಸಾಗ್ಲೂ ಎಂತ ಬಾಳೆಕಾಯಿ ಮಾಡೋದಲ್ಲ ಹಾಗೆ ಇನ್ನು ಸರ್ಪ್ರೈಸ್ ಎಲ್ಲ ಉಂಟು ನನ್ನ ಮಗನ ಬರ್ಡೇ ಎಲ್ಲ ಉಂಟು ಹಾಗೆ ಅದಕ್ಕೆಲ್ಲ ಗಮ್ಮತ್ತೆಲ್ಲ ಆಗಬೇಕಲ್ಲ ಹಾಗೆ ಕೆಲವು ಐಟಮ್ಸ್ ಎಲ್ಲ ತರಬೇಕು
ಸೊ ಈಗ ನಾನು ಮತ್ತು ನನ್ನ ಹಸ್ಬೆಂಡು ಪೇಟೆಗೆ ಹೋಗ್ತಾ ಇದ್ದೇವೆ. ಏನೆಲ್ಲ ಐಟಮ್ ತರ್ತೇವೆ ನಿಮಗೆ ತೋರಿಸ್ಲಿಕ್ಕೆ ಆಗ್ತದಾ ಅಂತ ನಾನು ಟ್ರೈ ಮಾಡ್ತೇನೆ ವಿಡಿಯೋ ಮಾಡಲಿಕ್ಕೆ. ಸೊ ಹೋಪ್ ಫಾರ್ ದ ಬೆಸ್ಟ್. ನನಗೆ ಇವತ್ತುಂಟಲ್ಲ ತುಂಬ ಕ್ರೇವಿಂಗ್ ಆಗ್ತಾಯಿತ್ತು ಆಯಿತಾ, ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಹೇಳಿ. ಹಾಗೆ ನನ್ನ ಹಸ್ಬೆಂಡನ್ನು ಹಠ ಹಿಡಿದು ಇಲ್ಲಿಗೆ ಕರ್ಕೊಂಡು ಬಂದದ್ದು. ನಮ್ಮ ಬೆಳ್ಳಾರಲ್ಲಿ ಒಂದು ಸ್ನ್ಯಾಕ್ಸ್ ಇದು ಸೆಂಟರ್ ಉಂಟು, ಅಲ್ಲಿಗೆ ಬಂದು ಒಂದು ಮಸಾಲೆ ಪುರಿ ತಿಂದೆ, ಒಂದು ಸೇವ್ ಪುರಿ ತಿಂದೆ, ಮತ್ತು ನನ್ನ ಹಸ್ಬೆಂಡು ದಹಿ ಪುರಿ ತಿಂದೆ. ಮತ್ತು ಅಲ್ಲಿ ಐಡಿಯಲ್ ಐಸ್ ಕ್ರೀಮ್ ಇತ್ತು ಆಯಿತಾ, ಒಳ್ಳೆದಿತ್ತು. ನಾನು ತಿರಾಮಿಸು ತಗೊಂಡೆ. ನಾನು ಎಷ್ಟು ಟೈಮ್ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ತಿರಾಮಿಸು ತಿನ್ನೋದೆ. ಮತ್ತು ನನ್ನ ಹಸ್ಬೆಂಡು ಇದು ಪ್ಯಾರಾಫಿಟ್ ತಿಂದರು. ಹಾಗೆ ನಮ್ಮ ಗ್ರೋಸರಿ ಶಾಪಿಂಗ್ ತಿನ್ನೋದ್ರಿಂದ ಸ್ಟಾರ್ಟ್ ಆದದ್ದು. ಅಲ್ಲಿಂದ ನಂತರ ನಾವು ಮತ್ತೆ ಗ್ರೋಸರಿ ಎಲ್ಲ ಪರ್ಚೇಸ್ ಮಾಡಲಿಕ್ಕೆ ಹೋಗಿ ಅಲ್ಲಿ ಬೇಕಾದಂತಹ ತರಕಾರಿ ಅದು ಇದು ಅಂತೆಲ್ಲ ಪರ್ಚೇಸ್ ಮಾಡಿ ಮನೆಗೆ ಬರುವಾಗ 4:00 ನಾವು ಹೋಗುವಾಗಲೇ 3:00 ಆಗಿದೆ. ತುಂಬ ಹೊತ್ತಾಗಿದೆ, ಹೋಗಬೇಕಾ ಬೇಡವಾ ಅಂತೆಲ್ಲ ಆಲೋಚನೆ ಮಾಡಿ ಹಾಗೆ ನಾವು ಮನೆಗೆ ಬಂದು ತಲುಪಿದಾಗ ಉಂಟಲ್ಲ, ಮೋಡ ಆಗಲಿಕ್ಕೆ ಸ್ಟಾರ್ಟ್ ಆಗಿ ನಾವು ನನ್ನ ಹಸ್ಬೆಂಡ್ ಅಡಿಕೆ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಮಳೆ ಬರಲಿಕ್ಕೆ ಸ್ಟಾರ್ಟ್ಸ್ ಆಗಿದೆ ಅಂತ. ಬೆಳಿಗ್ಗೆ ಫುಲ್ಲು ಒಂದು ಸ್ವಲ್ಪ ಸಹ ಸಿಂಪ್ಟಮ್ ಇರಲಿಲ್ಲ ಮಳೆ ಬರೋದು. ಈ ಗ್ರೋಸರಿ ತರಕಾರಿ ಎಲ್ಲ ಪರ್ಚೇಸ್ ಆಯ್ತು. ಇನ್ನು ಸ್ವಲ್ಪ ದಿವಸ ಯಾವುದು ತಲೆ ಬಿಸಿ ಸಹ ಇಲ್ಲ. ಹಾಗೆ ಟೆಂಪಲ್ ಸ್ಟೈಲ್ ಇದೊಂದು ಸಾಂಬಾರು ಮಾಡಲಿಕ್ಕೆ ಬೇಕಾದಂತಹ ತರಕಾರಿ ಸಹ ತಂದಿದ್ದೇನೆ. ಇನ್ನು ಸ್ವಲ್ಪವೇ ದಿವಸದಲ್ಲಿ ಯಾರು ನನ್ನ ಹತ್ರ ಕೇಳಿದಿರಿ ಅವರಿಗೋಸ್ಕರ ಟೆಂಪಲ್ ಸ್ಟೈಲ್ ಇದು ಸಾಂಬಾರು ಆಗ್ತದೆ. ಮತ್ತು ಬಿರಿಯಾನಿ ಮಾಡಲಿಕ್ಕೆ ಕೆಲವು ಐಟಮ್ಸ್ ತಂದಿದ್ದೇನೆ. ಹಾಗೆ ಸೋಯಾ ಸಾಸ್, ಟೊಮೆಟೊ ಸಾಸ್ ಇದೆಲ್ಲ ಮಾಡಿದ್ದೇನೆ. ಸೊ ಒಂದೊಂದು ದಿವಸ ಒಂದೊಂದು ರೆಸಿಪಿ ಮಾಡುವ. ಹೇಗೆ ಸಹ ಮಕ್ಕಳೆಲ್ಲ ಬರುವ ಅಂದಾಜುಂಟು, ಮಗಳು ಸಹ ಬರುವ ಅಂದಾಜುಂಟು, ಮಗ ಆಲ್ರೆಡಿ ಬಂದಿದ್ದಾನಲ್ಲ. ಸೊ ಈ ವೀಕೆಲ್ಲ ಗಮ್ಮತ್ತು ನಮಗೆ. ನಮ್ಮೊಟ್ಟಿಗೆ ನೀವು ಸಹ ಎಂಜಾಯ್ ಮಾಡಿ. ಫ್ರೆಂಡ್ಸ್, ಇವತ್ತು ಇದು ನಾನು ಮಾಡಿದ್ದು ಸೋಯಾ ಚಂಕ್ ಮಂಚೂರಿ. ನನ್ನ ಮಗನಿಗೆ ಪ್ರೋಟೀನ್ ಕಡಿಮೆ ಆಯ್ತಂತ ಇವತ್ತು ಇಲ್ಲಿ ಬಂದು, ಅದಕ್ಕೆ ಅವನು ಹೇಳಿದ ಅಂತೇಳಿ ರಾತ್ರಿಗೆ ಮಾಡಿದ್ದು. ನಾವೆಲ್ಲ ಮಧ್ಯಾಹ್ನ ಹೋಗಿ ತಿಂದು ಬಂದೇವಲ್ಲ, ಸೊ ನಮಗೆ ಹಸಿವೆ ಇರಲಿಲ್ಲ. ಅವನಿಗೋಸ್ಕರ ಮಾಡಿ ನಾನು ಸಹ ಇವತ್ತು ಎಕ್ಸ್ಟ್ರಾ ಫುಡ್ ತಿಂದ ಹಾಗೆ ಆಯಿತು. ಸೋಯಾ ಚಂಕ್ ಮಂಚೂರಿ ತುಂಬ ಟೇಸ್ಟಿಯಾಗಿ ಆಗಿದೆ. ಸೊ ನಾವು ಮನೆಯಲ್ಲಿ ಚಂದಬಡಿ ಮಾಡ್ಬೋದು. ಸ್ವಲ್ಪ ಸಿಹಿ ಆಯಿತಾ ಏನಂತ ಅನಿಸ್ತಾ ಉಂಟು ನನಗೆ ಅಷ್ಟೇ. ಸೊ ಈ ರೀತಿಯಾಗಿ ಇವತ್ತಿನ ವ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಆಯಿತಾ. ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿ, ಫಸ್ಟ್ ಟೈಮ್ ಎಲ್ಲ ನೋಡ್ತಾ ಇರುವವರು ನೋಟಿಫಿಕೇಷನ್ ಬಟನ್ ಕೂಡ ಒತ್ತಿ. ಹಾಗೆ ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ ಓದೋದಂದರೆ ನನಗೆ ತುಂಬ ಇಷ್ಟ ಆಗ್ತದೆ. ಮತ್ತೆ ಎಂತ ಸಹ ಇಲ್ಲ. ನಮ್ಮಲ್ಲಿ ಜೋರು ಮಳೆ ಬರ್ತಾ ಉಂಟು ಅಂತ ಅಡಿಕೆ ಎಲ್ಲ ಅಂಗಳದಲ್ಲಿ ಒದ್ದೆ ಆಗಿ ಹೋಯ್ತು. ಎಂತ ಮಾಡೋದು ಗೊತ್ತಿಲ್ಲ, ಹೇಗೆ ಅದನ್ನು ಪ್ರಿಸರ್ವ್ ಮಾಡೋದು, ಎಂಥ ಅವಸ್ಥೆ ಅಂತ ಗೊತ್ತಿಲ್ಲ ಆಯಿತಾ. ಆಲ್ಮೋಸ್ಟು ಎಲ್ಲರ ಅವಸ್ಥೆ ಸಹ ಹೀಗೆ ಇರ್ಬೋದು ಹಳ್ಳಿಯಲ್ಲಿ ಹಾಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್. ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್.